ನಾನೊಂದು ವಿಷ್ಣು ಹತ್ರ ಕ್ಯಾಸೆಟ್ ಅವರ ಕಿವಿಯಲ್ಲಿಟ್ಟೆ. ಅವ್ರ ದೇವರ ಒಂದು ಫೋಟೋ ಇತ್ತು, ಅಲ್ಲಿ ನೋಡ್ತಾ ಇರಿ, ನಿಮ್ಗೆ ಕಳಿಸಿಕೊಡ್ತೇನೆ ಅಂತ ಹೇಳಿದೆ. ವಿಷ್ಣು ಸಹಸ್ರನಾಮದ ಒಂದು ಶಕ್ತಿ ಏನಂದ್ರೆ, ಅವರ ಜೀವನ ಹೋಗೋ ಪರಿಸ್ಥಿತಿಯಲ್ಲಿದ್ದಾಗ ಅದೇ ಅವರನ್ನ ರಕ್ಷಣೆ ಮಾಡಿತ್ತು, ಆಯುಷ್ಯ ಹೆಚ್ಚು ಮಾಡಿ. ಹೌದು ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳ್ಬೇಕು. ಇವರು ಪ್ರತಿ ತಿಂಗಳು ಶಬರಿಮಲೆಗೆ ಹೋಗ್ತಾರೆ. ಅಂದ್ರೆ ವರ್ಷದಲ್ಲಿ ಪ್ರತಿ 12 ತಿಂಗಳಿಗೆ ಹೋಗ್ತಾರೆ, ಪ್ರತಿ ತಿಂಗಳ ಒಂದಿನ. ಹಾಗೆ ನಾವು ಪಡಿಪೂಜೆಯಿಂದ ಗುರುತಿಸಿಕೊಂಡಿದ್ದೇವೆ. ಅದು 33ನೇ ಇಸ್ವಿಗೆ ನಮಗೆ ಅಕ್ಟೋಬರ್ 33ಕ್ಕೆ ನಮಗೆ ಪಡಿಪೂಜೆ ದಿನ ಸಿಕ್ಕಿದೆ. ನನ್ನ ತಾಯಿ ಬಿದ್ದು ಪೆಟ್ಟಾಗಿದೆ ಸೊಂಟದಲ್ಲಿ. ಬಿದ್ದು ಸೊಂಟದಲ್ಲಿ ಪೆಟ್ಟಾಗಿ ಅವರಿಗೆ ನೆನಪು ಶಕ್ತಿ ಎಲ್ಲ ಕಡಿಮೆ ಆಯಿತು. ಮತ್ತು ಅವರಿಗೆ ಊಟ ಬೇಡ, ತಿಂಡಿ ಬೇಡ, ಏನು ಬೇಡ, ನೀರು ಬೇಡ, ಏನು ಬೇಡ. ಹಾಗೆ ನಾನು ಹೋಗಿದ್ದೆ ಅಲ್ಲಿಗೆ. ನಾನು ಹೋದಾಗ ನಾನು ಕೇಳಿದೆ, ಅಮ್ಮ ಏನಿಲ್ಲಪ್ಪ ಅಂತ ಹೇಳಿದ್ರು. ಏನಿಲ್ಲಪ್ಪ ಅಂತ ಹೇಳಿದರೆ ನಾನು ಹೇಳಿದೆ, ಇವರಿಗೆ ಈಗ ಇನ್ನು ಕಾಲ ಹತ್ತಿರ ಆಯಿತು. ಕಾಲ ಹತ್ತಿರ ಅಂದರೆ ಇವ್ರಿಗೆ ಏನು ಮಾಡಬೇಕು? ನಾನು ಮೋಕ್ಷ ಕಳಿಸಬೇಕು. ನಾನೊಂದು ವಿಷ್ಣು ಹತ್ರ ಕ್ಯಾಸೆಟ್ ಅವರ ಕಿವಿಯಲ್ಲಿಟ್ಟೆ. ಅವ್ರ ದೇವರ ಒಂದು ಫೋಟೋ ಇತ್ತು, ಅಲ್ಲಿ ನೋಡ್ತಾ ಇರಿ, ನಿಮ್ಗೆ ಕಳಿಸಿಕೊಡ್ತೇನೆ ಅಂತ ಹೇಳಿದೆ. ನಾನು ಅಲ್ಲಿ ಕೂತ್ಕೊಂಡು ವಿಷ್ಣು ಹತ್ರ ಇದ್ದೆ. ಹೇಳುವಾಗ ನಮ್ಮ ಒಬ್ಬ ಶಿಷ್ಯ ಅಲ್ಲಿಗೆ ಬಂದ. ಅವನ್ನೆಲ್ಲ ಕಳಿಸಿದ್ದೆ ನಾನು. ಅವನಿಗೆ ಬಂದದ್ದು ನಾನು ಹುಡುಕಿಕೊಂಡು ಬಂದದ್ದು. ಅದು ನನಗೆ ಒಂದು ಇದಾಯಿತು, ಒಂದು ಉಪಕಾರ ಆಯಿತು. ಅಲ್ಲಿ ಬಂದು ಕೇಳಿದ, ಗುರುಗಳೇ, ನೀವು ಯಾಕೆ ಹಾಗೆ ಅಮ್ಮನಿಗೆ ಅಲ್ಲೆಲ್ಲ ವಿಷ್ಣು ಹತ್ರ ಎಲ್ಲ ಇಟ್ಕೊಂಡು ನೀವು ಯಾಕೆ ಅವನಿಗೆ ಉಪದ್ರ ಕೊಡೋದು? ಅವರು ಸಾಯುವುದಿಲ್ಲ ಗುರುಗಳೇ. ಅದು ನಾನು ಹೇಳಿದೆ, ಅವರು ಇನ್ನು ಕಡೆ ಕಾಲ, ಮೋಕ್ಷ ಕಳಿಸಿಬಿಡ. ಇಲ್ಲ ಗುರುಗಳೇ, ಅವರು ಸಾಯುವುದಿಲ್ಲ. ಹಾಗೆ ನಾವು 24 ಗಂಟೆ ಅಲ್ಲ, ಇದು ರಾತ್ರಿ ಬೆಳಗುನವರೆಗೂ ವಿಷ್ಣು ಹತ್ರ ಹೇಳುವ ಅಂತ ಹೇಳಿದೆ. ನೀವು ನನಗೆ ಸಹಕಾರ ಕೊಡಿದ್ರು ಹೇಳುವ ಅಂತ ಹೇಳಿದೆ. ಬೆಳಿಗ್ಗೆವರೆಗೆ ಹೇಳಿದೆವು. ಹೇಳುವಾಗ ಈಗೆಲ್ಲ ಊಟ ಮಾಡ್ತಿರಲ್ಲ, ಅವರು ಮತ್ತು ಒಬ್ಬರು ದೋಸ್ತಿ ಬಂದರು ಅಲ್ಲಿಗೆ. ಬೆಳಿಗ್ಗೆ ಬಂದವರಲ್ಲಿ ಆ ದೋಸ್ತಿಯ ಪರಿಚಯ ಉಂಟಷ್ಟೇ, ಇದೆಲ್ಲ ಮಾತಾಡಿರೋ ಪರಿಚಯ ಇಲ್ಲ. ಅವರು ಹೇಳಿದರು, ಸ್ವಾಮಿ ನೋಡಿ, ನಮ್ಮ ತಾಯಿಗೂ ಹೀಗೆ ಆಗಿತ್ತು. ಅವರಿಗೆ ನಾನು ಎಲೆಕ್ಟ್ರಾಲ್ ಅಂತ ಒಂದು ಜ್ಯೂಸ್ ಉಂಟು, ಅದು ಕೊಟ್ಟು ಅವರು ಹುಷಾರಾಗಿದ್ದಾರೆ, ಅದನ್ನು ತಂದು ಕೊಡಿ. ವಾರಸ ಅವರು ಕುಡಿದಿಲ್ಲ. ಹಾಗೆ ನಮ್ಮ ಏರಿಯಲ್ಲಿ ಕಾಂಜಂಗಾಡು ಏರಿಯಾ, ಕಾಂಜಂಗಾಡು ಗೊತ್ತಿಲ್ಲ, ಕಾಂಜಂಗಾಡು ಅಲ್ಲಿ ಎಲ್ಲ ಹುಡುಕಿದೆ, ಎಲ್ಲಿ ಸಿಕ್ಕಲಿಲ್ಲ. ಸಿಕ್ಕಿದ ಮಂಗಳೂರಿನಿಂದ ಇನ್ನೊಂದು ಬ್ಯಾಚ್ ಬರ್ತಿತ್ತು. ಅಂದರೆ ಅಮ್ಮನ ಕಡೆಯ ಕಾಲ ನೋಡಿ ಬರೋ ಅಂತ ಹೇಳುವಾಗ ಒಂದು ಬ್ಯಾಚ್ ಬಂತು. ಬ್ಯಾಚ್ ಬಂದಾಗ ಇವರಲ್ಲಿದ್ದರಲ್ಲಿ ಗುರುಸ್ವಾಮಿ ಇವರೆಲ್ಲ. ಅವ್ರಿಗೆ ಫೋನ್ ಮಾಡಿದೆ, ನೋಡಿ ನೀವು ಬರುವಾಗ ಒಂದು ಎಲೆಕ್ಟ್ರಾಲ್ ಇದ್ದಿದ್ದರೆ ಹಿಡ್ಕೊಂಡು ಬನ್ನಿ ಮೆಡಿಕಲ್ನಲ್ಲಿ ಹೋಗಿದ್ದು. ಅವ್ರು ಬಂದು ಹಿಡ್ಕೊಂಡು ಅದು ಕೊಟ್ಟ ಕೂಡ ಅವರು ಎಚ್ಚರಾದರು. ಎಚ್ಚರ ಆಗಿ 2 ವರ್ಷ ಹಿಂದಿನ ಕತೆ ನಿನ್ನೆ ಬಂದು ಉಪಸ್ಥಿತಿ ಕೊಟ್ಟು ಗೌರವ ಪಡ್ಕೊಂಡು ಅವ್ರಿಗೆ ಊರಿಗೆ ಹೋದರು. ಎಷ್ಟು ವರ್ಷ? 98 ವರ್ಷ. 98 98 ಮಾಡಿದ್ರೆ 100 ವರ್ಷದ ಇದು 100 ವರ್ಷದ ಬರ್ತ್ಡೇ ಎಲ್ಲ ಮಾಡಿದ್ದಾರೆ. ಮೊಮ್ಮಕ್ಕಳೆಲ್ಲ ಸೇರಿ 100 ವರ್ಷದ ಬರ್ತಡೇ ಮಾಡಿದ್ರು. 60 ಮಕ್ಕಳು ಗೊತ್ತಾಯ್ತು. ಅಂದ್ರೆ ಮರಿ ಮೊಮ್ಮಕ್ಕಳು 60 ಸಂಖ್ಯೆಯಲ್ಲಿ. ಅಷ್ಟು ದೊಡ್ಡ ಕುಟುಂಬ ಆಗಿದೆ ಈಗ. ಹೌದು, ಅವರ ಬರ್ತಡೇ ಮಾಡಿದ್ರು. ಮೊನ್ನೆ ಇಲ್ಲಿ ಸ್ಟೇಜ್ ಫಂಕ್ಷನ್ ಮಾಡಿದ್ರು. ಸಾರ್ಥಕತೆ ಅವರಿಗೆ. ಅಂದ್ರೆ ವಿಷ್ಣು ಸಹಸ್ರನಾಮದ ಒಂದು ಶಕ್ತಿ ಏನಂದ್ರೆ, ಅವರ ಜೀವನ ಹೋಗೋ ಪರಿಸ್ಥಿತಿಯಲ್ಲಿದ್ದಾಗ ಅದೇ ಅವರನ್ನ ರಕ್ಷಣೆ ಮಾಡಿತ್ತು, ಆಯುಷ್ಯ ಹೆಚ್ಚು ಮಾಡಿ. ಹೌದು, ಅವರು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ನಾವು ಕೂಡ ಆಯುಷ್ಯವನ್ನೇ ವೃದ್ಧಿ ಮಾಡ್ತದೆ. ಇದು ಒಂದು ಅದಕ್ಕಿರುವಂಥ ಶಕ್ತಿ. ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳ್ಬೇಕು. ಇವರು ಪ್ರತಿ ತಿಂಗಳು ಶಬರಿಮಲೆಗೆ ಹೋಗ್ತಾರೆ. ಅಂದ್ರೆ ವರ್ಷದಲ್ಲಿ ಪ್ರತಿ 12 ತಿಂಗಳಿಗೆ ಹೋಗ್ತಾರೆ, ಪ್ರತಿ ತಿಂಗಳ ಒಂದಿನ. ಅದೇ 3 ದಿನ ಅಲ್ಲಿ ಇರ್ತೇವೆ. 3 ದಿನ ಅಲ್ಲಿ ಇರ್ತೀರ. ನಿರಂತರ ಇದು ಮೊದಲಿಂದಲೂ ಹೀಗೆ. ನನಗೆ ಅಲ್ಲಿ ಮನಸ್ಸಾದಾಗ ಇಲ್ಲಿ ಇಷ್ಟೆಲ್ಲ ಇದು ಮಾಡಿದ್ದ ಕಿರಿಕಿರಿ ಇರ್ತಲ್ಲ, ನನಗೆ ಅಲ್ಲಿ ಒಂದು ಸಮಾಧಾನ ಆಗುತ್ತೆ. ಯಾಕಂದ್ರೆ 3 ದಿನ ನಿಶ್ಚಿಂತೆ. ಇಲ್ಲದ್ರೆ ಕಿರಿಕಿರಿ ಬಂದು ತಲೆ ತಿನ್ನುವಾಗ ನನಗೆ ಒಂದು ವಿಶ್ರಾಂತಿ ಬೇಕು ಅಂತ ಹೇಳಿರ್ತದೆ. ಆ ವಿಶ್ರಾಂತಿ ನನಗೆ ಈ 3 ದಿನ ಅಲ್ಲಿ ಏನು ತೊಂದರೆ ಇಲ್ಲ. ಶಬರಿಮಲೆಗೆ ಹೋಗಿ ವಿಶ್ರಾಂತಿ ಮಾಡಿ ಬರೋದು. ವಿಶ್ರಾಂತಿ ಮಾಡಿ ಬರೋದು. ಹಾಗೆ ನಾವು ಪಡಿಪೂಜೆಯಿಂದ ಗುರುತಿಸಿಕೊಂಡಿದ್ದೇವೆ. ಅದು 33ನೇ ಇಸ್ವಿಗೆ ನಮಗೆ ಅಕ್ಟೋಬರ್ 33ಕ್ಕೆ ನಮಗೆ ಪಡಿಪೂಜೆ ದಿನ ಸಿಕ್ಕಿದೆ. 2033. ಹಾಗೆ ನಾವು ರಾಜರಾಜೇಶ್ವರಿ ಹೊಳೆಯಲ್ಲಿ ರಾಜರಾಜೇಶ್ವರಿ ಹೋಗಿದ್ದೆ. ಹೋದಾಗ ಅಲ್ಲಿ ಏನಾಯ್ತು ಅಂದರೆ, ನಮ್ಮೊಬ್ಬ ಶಿಷ್ಯ ಹೇಳಿದ, ಇಲ್ಲಿ ಗುರುಸ್ವಾಮಿ ನಾವು ಇಲ್ಲೊಂದು ಚಂಡಿಗೆ ಕೊಡುವಣ ಅಂತ. ಆಗ ನಾನು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೆ. ನನ್ನಲ್ಲಿ 3000 ಶಿಷ್ಯರಿದ್ದಾರೆ, ಅವರನ್ನು ನಾನು ಯಾವಾಗ ಒಟ್ಟು ಮಾಡ್ತೇನೆ, ಆಗ ನಾನು ಆ ಚಂಡಿಕಾಯಿಗೆ ಹೋಮ ಮಾಡ್ತೇನೆ ಅಂತ. ಅಲ್ಲಿ ಚಂಡಿಗೆ ಹೋಮ ಮಾಡೋದು, ಇಲ್ಲಿ ಯಾಗ ಹೋಮ ಮಾಡ್ತೇನೆ ಅಂತೇಳಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ ಬಂದಿದ್ದೆ. ಆ ಹೊಳಲಿಯ ರಾಜರಾಜೇಶ್ವರಿ ಏನು ಮಾಡಿದ್ರು ಅಂದರೆ,
ನಿನಗೆ ನೀನು 3000 ಎಲ್ಲಿಂದ ಹೇಗೆ ಹುಡುಕ್ತಿ? ನನ್ನ ಮೇಲೆ ಅವರಿಗೆ ಪ್ರೀತಿ ತೋರಿ ಅವರೇನು ಮಾಡಿದರು, ಈ ಶಿಬಿರದಲ್ಲಿ ಸತಚಂಡಿಕಾ ಮಾಡಿ ಆ 3000 ಹೆಸರು ನನಗೆ ಬರೆಸಿಕೊಟ್ರು, ಗುರುತಿಸಿಕೊಟ್ರು. ಇವತ್ತು 3000 ಹೆಸರುಂಟು. ಅಲ್ಲಿ ಚಂಡಿಕಾ ಹೋಮ ಜನವರಿ 6ಕ್ಕೆ ಅಲ್ಲಿ ಬರ್ಸಿ ಆಯಿತು. ಇವರನ್ನೆಲ್ಲ ಕರ್ಕೊಂಡು ಹೋಗಿ 2033ಕ್ಕೆ ನಿಮ್ಮದು ಇನ್ನೂ ಒಂದು 9 ವರ್ಷ ಇದೆ. ಹೌದೌದು. ನಮಗೆ ಬೇಗ ಮಾಡಬೇಕಂತ ಅವರು ಅದು ಸಿಕ್ಕುದಿಲ್ಲ. ಆಗ ಸಾಧಾರಣ ಒಂದು 60 ವರ್ಷದ ಮಾಲಾಧಾರಣೆ ಆಗಿರುತ್ತೆ ಅಷ್ಟೊತ್ತಿಗೆ. ಉಳಿದ್ರೆ ಖಂಡಿತ ಉಳಿತೀರಿ. ಸ್ನೇಹಿತರೆ, ಇದು ನೋಡಿದ್ರಲ್ಲ, ಇದು ನಮ್ಮ ಕಾರ್ಕಳದ ಬಾಲಾಜಿ ಅಯ್ಯಪ್ಪ ಕ್ಷೇತ್ರದ ಒಂದು ಹಿರಿಯ ಗುರುಸ್ವಾಮಿಗಳ ಮಾತು. ನಿಮಗೂ ಇವರ ಮಾತು ತುಂಬ ಸ್ಫೂರ್ತಿಯಾಗಿರ್ಬೋದು ಅಂತ ಎನಿಸ್ತೇನೆ. ಸೊ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಾಗಿ ಫಾಲೋ ಮಾಡ್ತೀರಿ ಸ್ಟೋರಿ1. ಧನ್ಯವಾದಗಳು.